ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮನೆಮಗಳು ಕೀರ್ತಿ. ಈಗ ಮನೆಮಗಳು ನಾನು ಮಾತ್ರ ಅಲ್ಲ, ಎಷ್ಟೋ ಪ್ರತಿಭೆಗಳು ನಿಮ್ಮ ಮನೆ ಮಕ್ಕಳಾಗಿದ್ದಾರೆ. ಆ ಖುಷಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ಇದು ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ, ರೈಸಿಂಗ್ ಸ್ಟಾರ್ಸ್. ಸಂಚಿಕೆಗಳು ಎಷ್ಟು ಮುಂದೆ ಹೋದರೂ ನನಗಿರುವಂತಹ ಕ್ಯೂರಿಯಾಸಿಟಿ ಸ್ವಲ್ಪ ಕೂಡ ಕಮ್ಮಿ ಆಗಲಿಲ್ಲ. ಪ್ರತಿ ಸಂಚಿಕೆಯಲ್ಲಿ ಒಂದು ಎಕ್ಸ್ಟ್ರಾ ಸರ್ಪ್ರೈಸ್ ನನಗಂತೂ ಖಂಡಿತವಾಗ್ಲೂ ಇರ್ತದೆ. ಈ ಬಾರಿ ಕೂಡ ಮಕ್ಕಳು ರೆಡಿಯಾಗಿದ್ದಾರೆ. ಸೊ ಮಕ್ಕಳು ಅಂತ ಹೇಳಿದರೆ ಖುಷಿ ಅಂತೆ. ಹಾಗಾಗಿ ಖುಷಿಯಿಂದ ಡ್ಯಾನ್ಸ್ ಮಾಡೋ ಮಕ್ಕಳು ನಮ್ಮ ಸ್ಟೇಜ್ ಮೇಲೆ ಬಂದಾಗ ಈ ಸ್ಟೇಜ್ನ ಕಳೆ ಕೂಡ ಜಾಸ್ತಿ ಆಗುತ್ತೆ. ಇವತ್ತಿನ ಸಂಚಿಕೆಯನ್ನು ಗ್ರ್ಯಾಂಡಾಗಿ ಶುರು ಮಾಡೇ ಬಿಡೋಣ. ಯಾವುದೇ ಸಂಸ್ಕೃತಿ, ಯಾವುದೇ ಆಚಾರ ವಿಚಾರ ಉಳಿಬೇಕು ಅಂತ ಆದರೆ ಮೊದಲು ಅದನ್ನು ಮಕ್ಕಳಿಗೆ ಕಲಿಸಬೇಕು. ಮಕ್ಕಳಿಗೆ ಈ ಜಾನಪದ ನೃತ್ಯ ಅಥವಾ ಜಾನಪದ ಗೀತೆಗಳನ್ನು ಕಲಿಸಿದಾಗ ಆ ಸೊಗಡಿದೆಲ್ಲ, ಆ ಸಂಸ್ಕೃತಿ ಇದೆಲ್ಲ ಕೊನೆಯವರೆಗೂ ಉಳಿತಾ ಹೋಗ್ತದೆ. ಅದೇ ಕೆಲಸವನ್ನು ಮಾಡಿದಂತಹ ತಾಯಿಯ ಪುಟ್ಟ ಮಗಳು, ಅತಿ ದೊಡ್ಡ ಹೆಮ್ಮೆ ನತಾಶಾ ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಇವರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆಲ್ಲ ಗೊತ್ತಿಲ್ಲ, ಇವರ ಅಮ್ಮ ಅಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಮೊದಲು ಮಗಳನ್ನು ಕರೆಯೋಣ, ಆಮೇಲೆ ಅಮ್ಮನನ್ನು ಕರೆಯೋಣ. ಸೊ ದೆನ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ನತಾಶಾ ಫ್ರಮ್ ತೊಕ್ಕೊಟ್ಟು.
ಟ್ಯೂಬ್ಲೈಟ್ ಅಲ್ಲ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಹೌದಾ, ಅಮ್ಮ ಹೇಗಿದ್ದಾರೆ ನಿಮ್ಮದು? ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರಲ್ಲ. ಅಮ್ಮ ನನ್ನ ಕರಿ ಅಲ್ವಾ ಒಮ್ಮೆ? ಹಾಂ ಓಕೆ, ಅಮ್ಮ ನನ್ನ ಕರೀರಿ. ಹಾಂ. ಕರೀರಿ. ಅಮ್ಮ ಬಾ ಸ್ಟೇಜ್. ನನಗೆ ಇವತ್ತು ಗೊತ್ತಾಯಿತು. ನಾನು ಅದೇ ಅಂದ್ಕೊಳ್ಳೋದು, ಮಕ್ಕಳು ಡ್ಯಾನ್ಸ್ ಮಾಡಲಿಕ್ಕೆ ಬರ್ತಾರೆ, ಅದು ಚಂದ ರೆಡಿ ಹಾಕೊಂಡ್ಬರೋದು ಈ ಅಮ್ಮನವರು. ನಿಮಗೆ ಡೌಟ್ ಅಂತಲ್ಲ ನಾನು ಸ್ಟೇಜ್ ಮೇಲೆ ಕರಿತೇನೆ ಅಂತ? ಅದಕ್ಕೆಲ್ಲ ಇಷ್ಟೆಲ್ಲ ಗ್ರ್ಯಾಂಡಾಗಿ ರೆಡಿಯಾಗಿ ಬರೋದು? ಇಲ್ಲ ಇಲ್ಲ, ಹಾಗೇನಿಲ್ಲ, ಯಾವತ್ತೂ ಹೀಗೆ ರೆಡಿ ಆಗೋದು. ಯಾವಾಗಲೂ ಹೀಗೇನಾ? ಹೀಗೇನೆ. ನಿಮ್ಗೆ ಎಷ್ಟು ಖರ್ಚಾಗ್ಬೋದಲ್ಲ ಅಪ್ಪನಿಗೆ. ಓಕೆ ಮೇಡಮ್, ಹೇಗಿದ್ದೀರಾ? ಫೈನ್. ಫೈನ್. ಎಷ್ಟು ಫೈನ್? 50 ರೂಪಾಯಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ಓಕೆ, ಸೊ ಇವತ್ತು ನಿಮ್ಮ ಮಗಳು ಇಷ್ಟು ಚಂದ ಡ್ಯಾನ್ಸ್ ಮಾಡಲ್ಲ. ಅದು ಯಾವುದು? ಅದೆಂಥದ್ದು ಗಿಡ? ಅದು ಹುಲ್ಲು. ಹುಲ್ಲ? ದನಕ್ಕೆ ಹಾಕ್ಲಿಕ್ಕೆ ತಂದದ? ಇಲ್ಲಿ ದನ ಇಲ್ಲ. ಓಕೆ ಮೇಡಮ್, ನೀವು ಹೇಳಿ. ಯಾಕಂತ ಹೇಳಿದರೆ ನನಗೆ ಗೊತ್ತುಂಟು ನೀವು ಸೂಪರಾಗಿ ಡ್ಯಾನ್ಸ್ ಮಾಡ್ತೀರಿ ಅಂತ. ಮಗಳು ಡ್ಯಾನ್ಸ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಆಸೆ ಅಥವಾ ಮಗಳ ಕನಸ? ನನ್ನ ಆಸೆ ಕೂಡ, ಹಾ. ಅವಳ ಆಸೆ, ಮತ್ತೆ ಇವರ ಅಪ್ಪನ ಆಸೆ ಸಹ. ಹಾಂ, ಎಲ್ಲರ ಆಸೆ ಅಲ್ಲ. ಓಕೆ, ಸೊ ನಿಮಗೆ ಯಾಕೆ ಡ್ಯಾನ್ಸ್ ಅಂದರೆ ಇಷ್ಟ? ನನಗೆ ಸಣ್ಣದಿರುವಾಗಲೇ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಹಾ. ಹಾಗೆ ನನ್ನ ಮಗಳು ಸಹ ಹಾಗೆ ಡ್ಯಾನ್ಸರ್ ಆಗಬೇಕಂತ ನನಗೆ ತುಂಬ ಇಷ್ಟ. ಇಷ್ಟ ಇತ್ತು. ಎಸ್. ಆ್ಯಂಡ್ ಒಮ್ಮೆ ಮಗಳೇ, ಹಾಂ, ನಿಮಗೆ ಆಸೆ ಇಲ್ವಾ ಒಂದು ಸರ್ತಿ ಅಮ್ಮನೊಟ್ಟಿಗೆ ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಇಲ್ವಾ? ಹಾ. ಉಂಟಲ್ವಾ? ಎಸ್, ಉಂಟು. ಮಗಳಿಗೆ ಆಸೆ ಉಂಟು. ಹಾಗಾಗಿ ಒಮ್ಮೆ ಇದೇ ಸಾಂಗಿಗೆ ನೀವು ಅಮ್ಮ ಮಗಳು ಡ್ಯಾನ್ಸ್ ಮಾಡ್ತೀರಾ? ಹಾಂ. ರೆಡಿಯಾ? ನೋಡೋಣ ನಾವು. ಹಾ. ಇಬ್ರು ಡ್ಯಾನ್ಸ್ ಮಾಡ್ಬೇಕು. ಈ ಸ್ಟೆಪ್ಸ್ ಎಲ್ಲ ನಿಮಗೆ ಗೊತ್ತಲ್ವಾ? ಅವ್ರಿಗೆಲ್ಲ ಸ್ಟೆಪ್ ಗೊತ್ತುಂಟು. ಮಾಡಿ, ಓಕೆನಾ? ಎಸ್. ಯಾರು ಚಂದ ಡ್ಯಾನ್ಸ್ ಮಾಡಿದ, ಅಮ್ಮನ ನೀವಾ? ಇಬ್ಬರು ಸನಾ? ಯಾರು ಮೇಡಮ್? ಅವಳೇ. ಅವಳೇ. ಓಕೆ, ಸೊ ಖುಷಿ ಆಯ್ತಾ ನಿಮಗೆ ಡ್ಯಾನ್ಸ್ ಮಾಡಿ? ಯಾಕೆ ನಿಮ್ಮನ್ನು ಇವತ್ತು ನಾನು ಕರೆಸಿ ಡ್ಯಾನ್ಸ್ ಮಾಡಿಸಿದೆ ಅಂತ ಹೇಳಿದರೆ, ಹೀಗೆ ಸುಮಾರು ಅಮ್ಮಂದಿರಿದ್ದಾರೆ. ಅವರು ಮನೇಲಿ ಮಾತ್ರ ಡ್ಯಾನ್ಸ್ ಮಾಡ್ತಾರೆ, ಸ್ಟೇಜ್ಗೆ ಮಾತ್ರ ಮಕ್ಕಳನ್ನು ಮಾತ್ರ ಕಳಿಸ್ತಾರೆ. ಯಾಕೆ ಅಂತ ಹೇಳಿದರೆ, ಅವರಿಗೆ ಆ ಕನಸನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಕಾರಣಾಂತರಗಳಿಂದ. ಅದನ್ನು ಮಕ್ಕಳಲ್ಲಿ ನೋಡ್ತಾರೆ, ಖುಷಿ ಪಡ್ತಾರೆ. ಆದರೆ ನಿಮ್ಮಂಥವರು ವೇದಿಕೆಗೆ ಬರಬೇಕು ಮೇಡಮ್. ನಿಮ್ಮಂಥವರು ವೇದಿಕೆಗೆ ಬಂದಾಗ ಸಾಕಷ್ಟು ಅಮ್ಮಂದಿರಿಗೆ ಅದು ಖುಷಿ ಆಗ್ತದೆ. ಅವರ ಮಕ್ಕಳನ್ನು ಬೆಳೆಸೋದ್ರ ಜೊತೆಗೆ ಅವರು ಕೂಡ ಒಂದು ವೇದಿಕೆಯನ್ನು ಕಂಡುಕೊಳ್ತಾರೆ. ಹಾಗಾಗಿ ನಾನು ಇವತ್ತು ನಿಮ್ಮನ್ನು ವೇದಿಕೆಗೆ ಕಳಿಸಿದೆ. ನನಗಂತೂ ಭಾಳ ಖುಷಿ ಆಯಿತು. ಅಮ್ಮ ಚಂದ ಡ್ಯಾನ್ಸ್ ಮಾಡ್ತಾರಲ್ಲ, ಖುಷಿ ಆಯಿತಾ ನಿಮಗೆ? ಹಾಂ. ಖುಷಿ ಆದರೂ ಹೋಗಿ. ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಮ್ಯಾಮ್, ಖಂಡಿತ. ಇದಕ್ಕೆ ಮೂಲ ಕಾರಣ ವಾಯ್ಸ್ ಆಫ್ ಆರಾಧನಾ ತಂಡದ ಪದ್ಮಶ್ರೀ ಮೇಡಮ್. Yes. ಹಾಗೆ ಸ್ಪಂದನ ಚಾನಲ್, ನೀವು ಕೂಡ ಎಲ್ಲದಕ್ಕೆ ಸಪೋರ್ಟ್ ಮಾಡ್ತೀರಿ. ಹಾಗೆ ಖುಷಿ ಆಯ್ತಾ? ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ಖುಷಿ ಆಯ್ತು.
ಅಮ್ಮ ಟಿ ವಿಯಲ್ಲಿ ಬರ್ತಾರೆ ನೋಡಿ ಆಯಿತಾ. ಓಕೆ, ಥ್ಯಾಂಕ್ ಯು ಮ್ಯಾಮ್, ನಮಗೂ ಖುಷಿ ಆಯಿತು ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರೈಸಿಂಗ್ ಸ್ಟಾರ್ ಅನ್ನುವಂಥದ್ದು ಕೇವಲ ಮಕ್ಕಳಿಗೋಸ್ಕರ ಶುರುವಾದಂತಹ ಕಾರ್ಯಕ್ರಮ, ಆದರೆ ಇಲ್ಲಿ ಮಕ್ಕಳಿಗಿಂತ ಜಾಸ್ತಿ ಹೆತ್ತವರ ಸೆಂಟಿಮೆಂಟ್, ಅವರ ಕಮಿಟ್ಮೆಂಟ್, ಅವರು ಕೊಡುವಂತಹ ಪ್ರೋತ್ಸಾಹ ಎಲ್ಲ ಕೂಡ ನಿಮ್ಮೆದುರು ಬರ್ತಾ ಇದೆ. ಅದು ನಮಗೆ ಸಿಗುವಂತಹ ದೊಡ್ಡ ಬಹುಮಾನ ಅಂತ ನಾವು ಭಾವಿಸ್ತೇವೆ. ಯಾಕಂತ ಹೇಳಿದರೆ ಹೆತ್ತ ತಂದೆ ತಾಯಿ ಯಾವತ್ತೂ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ತೆರೆಮರೆಯಲ್ಲಿರುವಂಥವರನ್ನು ಮುಂದೆ ತರುವಂಥದ್ದೇ ಸ್ಪಂದನ ವಾಹಿನಿಯ ಉದ್ದೇಶ. ಇವತ್ತು ಆ ಉದ್ದೇಶ ಸ್ವಲ್ಪ ಮಟ್ಟಿಗೆ ಈಡೇರಿತು. ಇನ್ನಷ್ಟು ಇಂತಹದ್ದೇ ಸರ್ಪ್ರೈಸ್ಗಳು ನೀವು ನೋಡಲಿಕ್ಕಿದೆ. ಈಗ ಒಂದು ಸೂಪರ್ ಆಗಿರುವಂಥ ಹಾಡನ್ನು ಕೇಳ್ಕೊಂಬರೋಣ. ರುದ್ರಮನ್ಯು ಇವರು ಬರ್ತಾ ಇದ್ದಾರೆ ಅದ್ಭುತವಾದ ಹಾಡಿನೊಂದಿಗೆ. ಅದನ್ನು ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ರುದ್ರಮನ್ಯು. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ರೋಷ
ಹಾಯ್ ಹಾಯ್. ಹಾಯ್ ಹೇಗಿದ್ದೀರಾ? ಚೆನ್ನಾಗಿದೆ. ಫಸ್ಟ್ ಟೈಮ್ ರುದ್ರಮಣ್ಣು ನಗು ತಡ್ಕೊಳ್ಲಿಕ್ಕಾಗದೆ ಸಾಂಗ್ ಹೇಳಿದ್ದು. ಮತ್ತು ಇನ್ನೊಂದು ನಾನು ಡಾನ್ಸ್ ಮಾಡಿಸ್ತೇನೆ ಅಂತ ಅವನು ಹೀಗೆ ಮಾಡಿದ್ದೆ ಇವತ್ತು, ಕಾಲಲ್ಲಾಡಿಸ್ಲಿಲ್ಲ ಅಂತ ಅಲ್ಲ. ಗೊತ್ತು ನನಗೆ ಎಲ್ಲ ಪ್ಲ್ಯಾನ್. ಅಲ್ಲ ನಿಮ್ಗೆ ಇದು ಬೆಚ್ಚದ್ದೇ ಸಾಂಗ್ ಸಿಗುದಾ ಯಾವಾಗಲೂ? ಇವತ್ತು ಕೋಪದಲ್ಲಿ ಹಾಂ ಬೇರೆ ಸಾಂಗ್ ಸಿಗುದಿಲ್ವಾ? ಇಷ್ಟದ ಸಾಂಗ್. ಇಷ್ಟದ ಸಾಂಗಾ? ಈ ಸಾಂಗ್ ಎಲ್ಲ ಆಡ್ಬಾರ್ದು ಆಯ್ತಾ? ಕ್ಯಾಮರಾಮ್ಯಾನ್ ಕೆಲಸ ಮಾಡೋದಿಲ್ಲ, ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡಿರ್ತಾರೆ ನೋಡಿದ್ರೆ. ಕ್ಯಾಮರಾಮ್ಯಾನ್ ಎಲ್ಲ ಕುಣಿಯುವುದಲ್ಲಿ, ಕೆಲಸ ಆಡೋದಿಲ್ಲ. ಎಸ್, ಹೇಗಾಯ್ತು ಇವತ್ತು ಹಾಡಾಡಿ? ಚೆನ್ನಾಗಾಯ್ತು. ಸ್ವಲ್ಪ ಖುಷಿಯಲ್ಲಿ ಹೇಳಿ. ಚೆನ್ನಾಗನ್ನಿಸ್ತು. ಚೆನ್ನಾಗನ್ನಿಸ್ತು. ಓಕೆ ರುದ್ರಮ್ಮ, ನೀವು ಈಗ ಹಾಡಿನಿಂದ ಹಿಂದೆ ಬನ್ನಿ. ಓಕೆ, ಈಗ ನಾವು ಯಾವುದೋ ಅಶ್ವಮೇಧದಲ್ಲಿ ಇಲ್ಲ, ಸ್ಪಂದನ ಟಿ ವಿಯಲ್ಲಿದೆ. ಯಾವಾಗಲೂ ಸ್ಪಂದನಕ್ಕೆ ಬರ್ತೀರಾ, ಎಷ್ಟು ಖುಷಿ ಆಗುತ್ತೆ ನಿಮಗೆ? ತುಂಬ ಖುಷಿ ಆಗ್ತದೆ. ಚೇಂಜ್ ಹೇಗೆ ಮಾಡಲಿ ನಾನು ಇವರನ್ನು? ನೀವು ಮಾತಾಡಿದೆ ಹೀಗೆನಾ? ಹಾಂ ಹಾಂ, ಈಗ ನಾನು ನಿಮ್ಮ ಹಾಗೆ ಮಾತಾಡ್ತೇನೆ. ಎಷ್ಟು ಖುಷಿ ಆಯ್ತು? ತುಂಬ ಖುಷಿ ಆಯಿತು. ಹಾಂ, ನೆಕ್ಸ್ಟ್ ಎಂತೆಲ್ಲ ಏನಿಲ್ಲ ಅಣ್ಣ, ಕಂಟೆಂಟ್ ಕೊರ ಅಣ್ಣ, ಚೂರು ಅಂಡಲ್ಲ ಸ್ಪಂದನಾಗ. ಓಕೆ ರುದ್ರಮನ್ನಿ, ಇವತ್ತು ನಿಮ್ಮ ತಮ್ಮ ಎಲ್ಲಿ? ಬರಲಿಲ್ಲ, ನಾ ಒಬ್ಬನೇ ಬಂದದ್ದು. ಬರಲಿಲ್ಲ ಅಂತ ನನಗೂ ಗೊತ್ತುಂಟು. ಬರಲಿಲ್ಲ ಅಂದರೆ ಇಲ್ಲಿ ಕಾಣ್ತಿರ್ಲಿಲ್ಲ ನನಗೆ, ಯಾಕೆ ಬರಲಿಲ್ಲ ಅಂತ. ಅದು ಮನೆಯಲ್ಲಿ ಫಂಕ್ಷನ್ ಉಂಟು ಹಾಗೆ. ಓಕೆ, ನಿಮ್ಗೆ ಇಲ್ವಾ ಫಂಕ್ಷನ್? ಈಗ ಹೋಗಬೇಕು. ಓ, ಬ್ಯುಸಿ ಇದ್ದಾರೆ ಸರ್. ಓಕೆ, ಸೊ ಇವತ್ತು ಖುಷಿ ಆಯ್ತಲ್ಲ ಸಾಂಗ್ ಹೇಳಿ? ಏನಾದರೂ ಹೇಳಲಿಕ್ಕೆ ಇದೆಯಾ? ಥ್ಯಾಂಕ್ಸ್ ಹೇಳಲಿಕ್ಕೆ ಇದೆಯಾ? ಸ್ಪಂದನ ಥ್ಯಾಂಕ್ಸ್ ಹೇಳಬೇಕು ಪದ್ಮಶ್ರೀ ಮೇಡಮ್ಗೆ. ಅವರಿಗೆ ಸಹ ಥ್ಯಾಂಕ್ಸ್. ಒರಿಜಿನಲ್ ಸ್ಟೂಡೆಂಟ್ ಮೇಡಮ್ ನಿಮಗೆ. ಆಯ್ತು, ಅವರಿಗೆ ಸಹ ಥ್ಯಾಂಕ್ಸ್. ಆಯಿತಾ? ಓಕೆ, ಥ್ಯಾಂಕ್ ಯು. ವೆಲ್ಕಮ್. ನೋಡಿದ್ರಲ್ಲ ವೀಕ್ಷಕರೇ, ಒಂದಾದ ನಂತರ ಒಂದು ಸೂಪರ್ ಡೂಪರ್ ಪರ್ಫಾರ್ಮೆನ್ಸನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಲೈಟಾಗಿ ಬ್ರೇಕ್ ತಗೊಬರೋಣ ಅಂತ ಅನಿಸ್ತಾ ಇದೆ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರೈಸಿಂಗ್ ಸ್ಟಾರ್ಸ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ವಿರಾಮದ ಬಳಿಕ ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಗೆ ಸ್ವಾಗತ. ಹಾಡು ಡ್ಯಾನ್ಸ್ ಇದೆ, ಎರಡು ಇದ್ರೆ ಮಾತ್ರ ಒಂದು ಸ್ಟೇಜಿಗೂ ಅಥವಾ ಒಂದು ಕಾರ್ಯಕ್ರಮಕ್ಕೂ ಕಳೆ. ಹಾಗಾಗಿ ಡ್ಯಾನ್ಸ್ ಆದ ನಂತರ ಹಾಡು ಕೇಳಬೇಕು, ಹಾಡಾದ ನಂತರ ಡ್ಯಾನ್ಸ್ ನೋಡಬೇಕು. ಈಗ ನಮ್ಮ ರೈಸಿಂಗ್ ಸ್ಟಾರಲ್ಲಿ ಸೆನ್ಸೇಷನ್ ವಾಯ್ಸ್ ಅಂತ ಇದ್ದರೆ ಅದು ನಮ್ಮ ಅಶ್ಮಿತ್ ಏಜೆದು. ಒಂದು ಸರ್ತಿ ಇವರ ಒಂದು ಹಾಡನ್ನು ಬೈಟ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿದ್ದು. ಎಷ್ಟು ಚೆಂದ ಓಡಿದೆ ಅಂತ ಹೇಳಿದರೆ ಇವರಷ್ಟೇ ಸ್ಪೀಡಾಗಿ ಓಡಿದೆ. ಸೊ ಅಷ್ಟು ಚೆನ್ನಾಗಿ ಹಾಡ್ತಾರೆ ಕೂಡ ಅಶ್ಮಿತ್. ಸೊ ಇವರ ಹಾಡಿಗೆ ನಾನು ಕಾಯ್ತಾ ಇರ್ತೇನೆ, ನಾನು ಇವರ ದೊಡ್ಡ ಅಭಿಮಾನಿ ಅಂತ ಹೇಳ್ಬೋದು. ಇವತ್ತು ಪ್ರೇಮನಾಥ ಬರ್ತಾ ಇಲ್ಲ, ಕರುನಾಡ ತಾಯಿಗೆ ಕೈ ಮುಗಿತಾ ಇದ್ದಾರೆ. ಹಾಗಾಗಿ ಅವರನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಕರುನಾಡಿನ ಒಂದು ಹೊಸ ಭರವಸೆ ಅಂತ ಹೇಳ್ಬೋದು. ಸೊ ಪ್ಲೀಸ್ ವೆಲ್ಕಮ್ ಅಶ್ಮಿತ್ ಏಜೆ.
ಲಾ 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 ಲಾ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಹಾಯ್ ಹಾಯ್. ಚೂರು ತೆಲ್ಪುಲ್ಲ ಅಣ್ಣ ನೆಗಡಿ ಸ್ವಲ್ಪ. ಒಬ್ಬ ದೇವ, ಇಡೀ ಸಾಂಗ್ ನೋಡಿದೆ ನೀವು, ಲಾಸ್ಟಿಗಾದರೂ ನಗಾಡ್ತಾನ ಅಂತ. ನೆಗಡುದೇ ಇಲ್ವ ನೀನು? ನೆಗಡ್ತೀಯ? ನೀ ಯಾವ ಹಾಡು ಹಾಡಿದ್ರು ಹಾಗೆ ಹೇಳ್ತೀವಿ, ಬಟ್ ನಿನ್ನ ಸಿಂಗಿಂಗ್ ಬಗ್ಗೆ ಒಂದು ಚೂರು ಮಾತಾಡ್ಲಿಕ್ಕಿಲ್ಲ ಅಂತ ಅಷ್ಟು ಯೋಗ್ಯತೆ ಕೂಡ ನನಗಿಲ್ಲ. ಎಷ್ಟು ಚಂದ ಹಾಡ್ತೀಯಲ್ಲ, ಯಾರು ಹೇಳ್ಕೊಟ್ಟದ್ದು? ನಾನಂತ ಹೇಳಬೇಡ ಆಯಿತಾ ಪ್ಲೀಸ್. ಯಾರು ಹೇಳ್ಕೊಟ್ಟದ್ದು? ನಾನೇ ಕಲ್ತು. ನೀವೇ ಕಲ್ತು?
ನಿಂಗೆ ನನ್ನನ್ನು ನೋಡಿದರೆ ಹೆದರಿಕೆ ಆಗ್ತದಾ? ಇಲ್ಲ. ಇಲ್ಲ ಅಲ್ಲ. ಕ್ಯಾಮರಾ ನೋಡಿದ್ರೆ ಹೆದರಿಕೆ ಆಗ್ತದಾ? ಕ್ಯಾಮರಾಮ್ಯಾನ್ ನೋಡಿದರೆ ಹೆದರಿಕೆ ಆಗ್ತದಾ? ಮತ್ತೆ ನೆಗಾಡೋದ್ರಲ್ಲಿ ಏನು ಪ್ರಾಬ್ಲಮ್? ಜೋಶಲ್ಲಿ ಮಾತಾಡಿ. ನಾನೇ ಕಲ್ತದ್ದು. ನೀವೇ ಕಲ್ತ್ರಾ? ಈಗ ನಿಮ್ದು ಅಪ್ಪ ಅಮ್ಮ ನಾನು ಸ್ಟೇಜ್ ಮೇಲೆ ಕರೆಯುವನ? ಯಾಕಂತ ಹೇಳಿದ್ರೆ ಅಮ್ಮ ಚಂದ ರೆಡಿ ಹಾಕ್ಕೊಂಡು ಬಂದಿದ್ದಾರೆ. ಕರೆಯೋದಿದ್ದವ್ರಿಗೆ ಬೇಜಾರಾಗ್ತದೆ ಆಯ್ತಾ? ಅಮ್ಮ ನಾನು ಕರೆಯೋಣ? ಅಮ್ಮ ಅಪ್ಪ ಇಬ್ರು ಬರಲಿ, ಓಕೆನಾ? ಕರೀರಿ ನೀವೇ. ಬನ್ನಿ. ಏನಿಲ್ಲ ವೀಕ್ಷಕರೇ, ಇವರದ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗೆ ವಿಶ್ ಮಾಡಲಿಕ್ಕೆ ಬಂದಿದ್ದೇನೆ. ಹಾಗೆ ಆಗಿದೀಗ ಫ್ಯಾಮಿಲಿ ಫೋಟೋ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇವೆ ಮೇಡಮ್. ನೀವು ಲಾಯರ್ ಅಲ್ವಾ? ಹೌದು. ಮೀಡಿಯಾ ಮತ್ತು ಲಾ ಸ್ವಲ್ಪ ಹಿಡಿಯೋದಿಲ್ಲ, ಹಾಗಾಗಿ ನಿಮ್ಮನ್ನು ದೂರ ನಿಲ್ಲಿಸಿದ್ದು. ಮತ್ತೆ ಸರ್, ನನಗೊಂದು ಪ್ರಶ್ನೆ. ಇವನು ಮನೆಯಲ್ಲಾದರೂ ನೆಗಾಡ್ತಾನಾ? ನಗಾಡ್ತಾನೆ. ಜೋಕ್ ಹೇಳ್ಬೇಕು. ಜೋಕ್ ಹೇಳಿದ್ರೆ ನೆಗಾಡ್ತೀಯಾ? ಎಲ್ಲ ಹಾಡನ್ನು ಜನಗಣಮನ ಹಾಡಿದಾಗ ಆಡ್ತಾನೆ ಸರ್. ಇವನೊಂದು ಸ್ವಲ್ಪ ಡಾನ್ಸ್ ಮಾಡಲಿಕ್ಕೆ ಹೇಳ್ಬೋದು ತಾನೆ ನೀವು? ಹೇಳ್ತೇವೆ. ಮೊನ್ನೆ ನೀವು ಅವನನ್ನು ತುಂಬ ಕೊಡಿಸಿದ್ದೀರಿ, ಹಾಗೆ ನಿಮ್ಮಿಂದಾಗಿ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಮೊದಲು ಇಷ್ಟು ಇರಲಿಲ್ವಾ? ನೋಡು, ಕಾಲಿಗೆ ಬೀಳಲ್ವಾ? ಬೇಡ ಬೇಡ. ಓಕೆ ಸರ್, ನಿಮ್ಮ ಪ್ರೊಫೆಷನ್ ಮೇಲೆ ನಮಗೆ ಗೌರವ ಇದೆ. ನಿಮ್ಮ ಕೆಲಸದ ಹೇಗಿರ್ತದೆ ಅನ್ನೋದು ಕೂಡ ಗೊತ್ತಿದೆ. ಆ ಸಂದರ್ಭದಲ್ಲೂ ಸ್ಪಂದನದಲ್ಲಿ ಒಂದು ಸರ್ತಿ ಮಗ ಕಾಣಿಸ್ಕೊಳ್ತಾನೆ ಅಂತ ಎಲ್ಲ ಕೆಲಸ ಬಿಟ್ಟು. ಇವತ್ತು ರಜೆ ಇತ್ತಾ? ಹಾಗೆ ಹೇಳ್ಬಾರ್ದು, ಕೆಲಸ ಇತ್ತು. ಕೆಲಸ ಎಲ್ಲ ಬಿಟ್ಟು ನೀವು ಮಗನನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದೀರಿ. ಸೊ ಎಷ್ಟು ಖುಷಿ ಆಗ್ತದೆ ಸರ್ ನಿಮ್ಮ ಮಗನನ್ನು ನೋಡಿದಾಗ? ತುಂಬ ಖುಷಿ ಆಗ್ತದೆ ಮೇಡಮ್. ಸ್ಪಂದನ ಟಿ ವಿಯಲ್ಲಿ ನಾವು ಕಾರ್ಯಕ್ರಮ ತಪ್ಪಿಸುವುದಿಲ್ಲ. ನಿನ್ನೆ ನಮಗೆ ಮನೆಯಲ್ಲಿ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ಅದನ್ನು ಮುಗಿಸಿ ಇವತ್ತು ಬೆಳಿಗ್ಗೆ 5 ಗಂಟೆಗೆ ನಾವು ನಮ್ಮ ಮನೆ ಪುತ್ತೂರು ಸಮೀಪ, ಅಲ್ಲಿಂದ ಹೊರಟು 7 ಗಂಟೆಗೆ ಮಂಗಳೂರಿಗೆ ತಲುಪಿ ಅವೆಲ್ಲ ಫ್ರೆಶ್ ಅಪ್ ಮಾಡಿ ಇಲ್ಲಿಗೆ ಬಂದಿದ್ದೇವೆ. ಇನ್ನು ನಾವು ಪುನಃ ಉಡುಪಿಗೆ ಹೋಗಿ, ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಉಂಟು. ಹಾಗೆ ಇದೊಂದು ತಪ್ಪಿಸೋದು ಬೇಡ. ಮೇಡಮ್ ಒಂದು ನಮ್ಮ ಆರಾಧನಾ ಆಯ್ತು, ಮೇಡಮ್ ಅವರು ಕರೆದ್ರೆ ನಾವು ತಪ್ಪಿಸೋದು ಬೇಡ ಅಂತೇಳಿ ಇಲ್ಲಿಗೆ ಬಂದಿದ್ದೇವೆ. ಅಂತೂ ಸ್ಪಂದನ ಟಿ ವಿಯ ಮೇಲೆ ನಮಗೆ ಇರುವ ಅಭಿಮಾನ, ಹಾಗೆ ವಾಯ್ಸ್ ಆಫ್ ಆರಾಧನಾ ಇದರ ಮೇಲೆ ಇರುವ ಅಭಿಮಾನ ಎಲ್ಲ ಇದಕ್ಕೆ ಕಾರಣ. ಸೋ ಸ್ವೀಟ್ ಸರ್. ನಾನಾದರೆ ಫಂಕ್ಷನ್ ಇರ್ತಿದ್ದೆ, ಸೀದಾ ಹೋಗ್ತಿದ್ದೆ, ಒಳ್ಳೆ ಊಟ ಸಿಗ್ತಿತ್ತು ಅಂತ. ನೋಡಿ ಪಾಪ ಇವರು ಎಷ್ಟು ಬೇಗ ಎದ್ದಿದ್ಯಾ ಇವತ್ತು? ಹಾಗೆ ಚಪ್ಪೆ ಇಲ್ಲದ್ರು ಚಪ್ಪೆನೆ. ಸರ್, ನೀವು ಇವತ್ತು ಬಂದಿದ್ದೀರಿ, ಅದೊಂದು ಖುಷಿ. ನೀವು ಪುತ್ತೂರು ಹತ್ರ ನಿಮ್ಮ ಮನೆ. ಹೌದು. ನೀವು ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಪುತ್ತೂರು ಹತ್ರದಿಂದ ಬರ್ತೀರಿ? ಮ್ಯಾಂಗ್ಳೂರು. ನಾವು ಇರೋದು ಮ್ಯಾಂಗ್ಳೂರು, ನಮ್ಮ ಪ್ರಾಪರ್ ಪುತ್ತೂರಾ? ನೀವು ಮುಂಚೆ ಹೇಳಿದ್ರೆ ಪುತ್ತೂರಿಂದ ಒಂದು ಪಾರ್ಸಲ್ ಇತ್ತು ಸರ್, ತರಿಸ್ಬೋದಿತ್ತು. ಎಸ್. ಸೊ ಇವನ ಬಗ್ಗೆ ನಮಗೆಲ್ಲ ದೊಡ್ಡ ಹೆಮ್ಮೆ ಅಂತ ಹೇಳಿದರೆ, ಇವನ ಸಿಂಗಿಂಗಿಗೆ ನಾನು ಹೇಳಿದಾಗ ನಾನೇ ದೊಡ್ಡ ಅಭಿಮಾನಿ. ಇವರ ಹಾಡು ಅಷ್ಟು ಚೆಂದ ಇರ್ತದೆ. ಎಷ್ಟು ದೊಡ್ಡ ಕನಸಿದೆ ಸರ್ ಮುಂದೆ ಇವನನ್ನು ಎಲ್ಲಿವರೆಗೆ ಕರ್ಕೊಂಡು ಹೋಗಬೇಕು ಅನ್ನೋಂಥ ಕನಸಿದೆ? ನಮಗೆ ತುಂಬ ದೊಡ್ಡ ಕನಸಿದೆ. ಅದಕ್ಕೆ ನಮ್ಮಿಂದ ಆಗದಷ್ಟು ನಾವು ಪ್ರಯತ್ನ ಪಡ್ತಾನೇ ಇದ್ದೇವೆ. ಹಾಗೂ ನಿಮ್ಮಂಥ ಮಾಧ್ಯಮ ಹಾಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ, ಹಾಗೆ ಕೆಲವು ನಮಗೆ ನಾವು ಇರುವಂಥ ಕೆಲವು ಸಂಘ ಸಂಸ್ಥೆಗಳು ಎಲ್ಲ ನಮಗೆ ಇಷ್ಟರವರೆಗೆ ಪ್ರೋತ್ಸಾಹ ಕೊಟ್ಟಿದ್ದೇವೆ. ಇನ್ನೂ ಕೂಡ ಅದೇ ಪ್ರೋತ್ಸಾಹ ಇರಲಿ, ಇವನು ಇನ್ನಷ್ಟು ಮುಂದಕ್ಕೆ ಹೋಗಲಿ ಅಂತೇಳಿ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ. ಲಾಯರ್ ಸರ್ ಮಾಧ್ಯಮವನ್ನು ಹೊಗಳಿದ್ರು, ಖುಷಿ ಆಯಿತು ನನಗೆ. ಸರ್, ಒಮ್ಮೆ ಮೈಕ್ ಇವರ ಕೈಗೆ ನೋಡಿ, ಎಷ್ಟು ಚಂದ ರೆಡಿ ಆಗಿದ್ದಾರೆ. ಮೇಡಮ್ ಬನ್ನಿ. ಬೇಜಾರಾಗೋದು ಯಾಕೆ ನಿಮಗೆ? ನೋಡು ಅಮ್ಮ, ಅವನು ನಾನು ಮಾತಾಡೋದು ಕಡಿಮೆ. ಹೌದಾ? ಅದೇ ಮಗ ಸರ್. ಹೇಳಿ ಮ್ಯಾಮ್, ಎಷ್ಟು ಖುಷಿ ಆಗ್ತಿದೆ ಇವತ್ತು ನೀವು ಮಾತಾಡ್ಬೇಕು? ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಹಾಂ, ವಾಯ್ಸ್ ಆಫ್ ಆರಾಧನಾ ಟೀಮಿಂದ ನಾವಿಲ್ಲಿಗೆ ಬಂದು. ಕರೆಕ್ಟ್, ಎಕ್ಸಾಕ್ಟ್ಲಿ. ಆನಂತರ ನಿಮ್ಮದು ಕೂಡ ಮತ್ತು ಕ್ಯಾಮರಾ ಸೌಂಡ್ಸ್ ಎಲ್ಲ ತುಂಬಾ ಅವ್ರಿಗೆ ಹೊಗಳ್ಬೇಡಿ, ಮೊದಲೇ ಲೇಟ್ ಬರ್ತಾರೆ. ಹೇಳಿ. ಹಾಗಾಗಿ ಮೊನ್ನೆಂದು ಇದು ಸಾಂಗ್ ಹಾಕಿದ್ರಿ, ಅದು ಕೂಡ ತುಂಬ ವೈರಲ್ ಆಯಿತು. ತುಂಬ ಖುಷಿ ಆಯಿತು. ಒಮ್ಮೆ ಇವರಿಗೆ ಕೊಡಿ ಮ್ಯಾಮ್, ಈಗ ಅದು ಮಾತಾಡ್ತಾನೆ. ಅಣ್ಣ ಅರ್ಥ ದಾದ ಬಣ್ಣ ಎಂತ ಹೇಳಿದ್ರು ಅಪ್ಪ ಅಮ್ಮ? ಡ್ಯಾನ್ಸ್ ಮಾಡಬೇಕು, ಗೊತ್ತಾಯ್ತಾ? ಡ್ಯಾನ್ಸ್ ಸಾಂಗ್ ಮಾಡುವಾಗ ಕೈ ಕಾಲು ಸ್ವಲ್ಪ ಈಚೆ ಅಲ್ಲಾಡಿಸ್ಬೇಕು, ಗೊತ್ತಾಯ್ತಾ? ಹೌದಾ? ಡ್ಯಾನ್ಸ್ ಮಾಡ್ತಾರಾ? ಹೋಗ್ಬೇಕಂತೇಳಿ ಅದನ್ನು ಜನ ಇರಲಿ ಅಂತ ತಗೊಳ್ಳಿ ಮೇಡಮ್, ನಿಮ್ಮ ಮನಸ್ಸಿದ್ದು ಮಾತು ಹೇಳಿ. ಅದೇ ಸಾಂಗಿಗೆ ರೆಡಿಯಾಗಿ ಬಂದಿದ್ದ ಅಂತ ಸಾಂಗ್ಗೆ, ಬಟ್ ಬೇಗ ಹೋಗ್ಬೇಕಂತ ಇಲ್ಲಿ ಮಕ್ಕಳೆಲ್ಲ ಇರಲಿಕ್ಕೆಲ್ಲ ಅಂತ ಅದನ್ನು ಸಾಂಗ್ ಚೇಂಜ್ ಮಾಡಿದ್ದ.
ಬುಲ್ಪರ ಬರ್ಪುಣಣ್ಣ ಚೆಕ್. ನೆಕ್ಸ್ಟ್ ಟೈಮು ಪ್ಲೀಸ್ ಡಾನ್ಸ್ ಇದೆ ಆಯ್ತಾ, ಆದರೆ ನೀನು ಈಗೀಗೆ ಬಿಟ್ಟು ಬೇರೆ ಸ್ಟೆಪ್ ಕಲ್ಕೊಂಡು ಬರಬೇಕು. ಓಕೆನಾ? ರೆಡಿಯಾ? ನೆಕ್ಸ್ಟ್ ಟೈಮು ಡಾನ್ಸ್ ಮಾಡಬೇಕು. ಸ್ವಲ್ಪ ಕೈ ಕಾಲು ಅಲ್ಲಾಡಿಸ್ಬೇಕಾಯ್ತಾ ಸರ್? ನಿಮ್ಮ ಮಗನ ನಾನು ಅಲ್ಲಾಡಿಸ್ತೇನೆ ಸರ್. ಓಕೆನಾ? ಅವಕಾಶ ಕೊಟ್ಟಂತಹ ಸ್ಪಂದನ ಟಿವಿಗೆ ಧನ್ಯವಾದಗಳು. ಹಾಗೆ ನಮ್ಮನ್ನು ಇಲ್ಲಿವರೆಗೆ ಕರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಾಯ್ಸ್ ಆಫ್ ಆರಾಧನದ ಪದ್ಮಶ್ರೀ ಮೇಡಮ್ ಇವರಿಗೆ ಧನ್ಯವಾದಗಳು. ಕರೆಕ್ಟ್ ಅಲ್ಲ? ಒಂದು ಅದ್ಭುತವಾದ ಹಾಡನ್ನು ಕೇಳ್ಕೊಂಬಂದರೆ ಅದ್ರ ಜೊತೆಗೆ ಈಗ ಒಂದು ಅದ್ಭುತವಾದ ಡಾನ್ಸ್ ನೋಡುವಂಥ ಟೈಮ್. ಇವರು ಬಂದರೆ ಗ್ರ್ಯಾಂಡಾಗಿ ರೆಡಿ ಹಾಕ್ಕೊಂಡು ಬರ್ತಾರೆ. ಇವರು ಬಂದರೆ ಒಂದು ಕಲ್ಯಾಣ್ ಜುವೆಲ್ಲರ್ಸ್ ಬಂದಾಗೆ ಎಲ್ಲ ಹಾಕ್ಕೊಂಡು ಬರ್ತಾರೆ. ಸೊ ಅಷ್ಟು ಮುದ್ದಾಗಿ ರೆಡಿ ಆಗುವಂತಹ ಒಂದು ಹುಡುಗಿ ಪ್ರಾಪ್ತಿ ಶೆಟ್ಟಿ ಅವರನ್ನು ವೆಲ್ಕಮ್ ಮಾಡೋಣ. ದೆನ್ ಪ್ಲೀಸ್ ವೆಲ್ಕಮ್ ಪ್ರಾಪ್ತಿ ಶೆಟ್ಟಿ. ಯಾಹೂ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ಬಯಸಿಗೂ ಹಬ್ಬ. ಯಾಹೂ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಸನನನನರೇ ಹೇಳು ನೀ ಯಾರೇ, ಢಮರು ಢಮರೇ ಯಾರು ನೀ ಯಾರೇ, ಸನನನನರೇ ಹೇಳು ನೀ ಯಾರೇ, ಢಮರು ಢಮರೇ ಯಾರು ನೀ ಯಾರೇ, ಸೂರ್ಯನ ನೋಡೋ ಆಸೆ, ಮೈಯನ್ನು ಮುಟ್ಟೋ ಆಸೆ, ಎಲ್ಲಾದ್ರೂ ಅಲ್ಲಿ ಬರ್ತಾನೆ, ತಂಗಾಳಿಗೂ ಭಾರಿ ಆಸೆ, ಏನೇನೋ ಮಾಡೋ ಆಸೆ, ಆಗಾಗ ಸವರಿ ಹೋಗ್ತಾನೆ. ಸನನನನರೇ ಹೇಳು ನೀ ಯಾರೇ, ಢಮರು ಢಮರೇ ಯಾರು ನೀ ಯಾರೇ, ತುಳುಕಿ ತುಳುಕಿ ಬಾರಲೆ ಬಾರೆ, ಧುಮುಕಿ ಧುಮುಕಿ ನನ್ನನ್ನು ಸೇರಿ. ಎಳೆಗರಿಗೆ ವಯಸ್ಸಿಗೆ ಬಂತು, ನಾ ಹೆಜ್ಜೆ ಇಟ್ಟಾಗ ಶ್ರೀಗಂಧಕ್ಕೂ ಆಶ್ಚರ್ಯವೂ, ತೆನೆ ತೆನೆಗೂ ಬೆಸೆ ಬಂತು, ನಾ ಕೈ ಇಟ್ಟಾಗ ಹೂವೆಲ್ಲವೂ ಗಂಡಾದವು, ನನ್ನ ಅಂದ ನೋಡೋಕೆ ಸ್ವಂತ ಮಾಡಿಕೊಳ್ಳೋದಕ್ಕೆ ನಾನು ನಾನು ನಾನಂತ ಎಲ್ಲರಿಗೂ ಧಾವಂತ, ಸುಂದ್ರಿ ಯಾರು ಅನ್ನೋ ಸ್ಪರ್ಧೆ ನೋಡು ಭೂಮಿ. ಆ ಗಿಳಿನ ಈ ಹೊಳೆನ, ಆ ಎಲೆನ ಈ ನೆಲನ, ಆ ಮೊಲನ ಈ ಮಳೆನ, ನಾನು ಮಾತ್ರನ ಮಳೆ ಹನಿಯೇ ಹೋಗಿದ್ರೆ ನೀನು, ಮೈ ನೆನೆಸಿ ನೆನೆಸಿ ನೋಡುವೆ ಏನು, ಹೇ ಮಳೆ ಹನಿಯೇ ಹೋಗಿದ್ರೆ ನೀನು, ಮೈ ನೆನೆಸಿ ನೆನೆಸಿ ನೋಡುವೆ ಏನು. ಸನನನನರೇ ಹೇಳು ನೀ ಯಾರೇ, ಢಮರು ಢಮರೇ ಯಾರೇ ನೀ ಯಾರೇ, ಸನನನನರೇ. ಹಾಯ್, ಹಾಯ್. ನೀವೊಂದು ನಮ್ಮ ರೈಸಿಂಗ್ ಸ್ಟಾರ್ಸಿಗೆ ಒಂದು ದೊಡ್ಡ ಕಳ್ಳೆ ಅಂತ ಹೇಳ್ಬೋದು. ನೀವು ಬಂದ್ರೇ ಖುಷಿ ಆಗ್ತದೆ. ಥ್ಯಾಂಕ್ ಯು. ನೀವು ಯಾವುದದು ಬ್ರ್ಯಾಂಡ್ ಅಂಬಾಸಿಡರ್? ಯಾವುದ್ರದ್ದು ಸಲ್ಲ. ಐ ಆಮ್ ಜಯಲಕ್ಷ್ಮಿದಲ್ಲ? ಇಲ್ಲ. ಹೌದು, ಮತ್ತೆ ಇಷ್ಟು ಚಂದ ರೆಡಿ ಆಗ್ತೀರಿ ಯಾವಾಗಲೂ. ಯಾವ ಡ್ರೆಸ್ ಡಿಸೈನ್ ಮಾಡೋದು ನಿಮಗೆ? ಡಿಸೈನ್ ಎಂತ ಇಲ್ಲ, ಯಾವುದ್ರದ್ದು ಯಾವುದಕ್ಕೆ ಆಗಿದ್ದು. ಹಾಂ, ಯಾವುದದು ಯಾವುದಕ್ಕೆ ಹಾಕುದಾ? ಮತ್ತೆ ಇಂಥ ಮಾಡೋದು. ಎಂತ ಮಾಡೋದಂದ್ರೆ ಹೌದು, ಅದೇ ಫ್ಯಾಷನ್ ಅಲ್ವಾ? ಆದರೆ ಹೇಳ್ಬಾರ್ದು ಯಾರ ಹತ್ರ ಸಹ. ಓಕೆ, ಸೊ ಪ್ರಾಪ್ತಿ, ಇವತ್ತೆಷ್ಟು ಖುಷಿ ಆಯಿತು ಡಾನ್ಸ್ ಮಾಡಿ?
ತುಂಬ ಖುಷಿ ಆಯಿತು. ಈ ಲಂಗದಲ್ಲೂ ಡಾನ್ಸ್ ಮಾಡ್ತೀರಲ್ಲ, ಗ್ರೇಟ್ ಆಯ್ತಾ? ಓಕೆ, ಗಿಡ್ಡ ಲಂಗ ಹಾಕಬೇಕು. ಅದು ಗಿಡ್ಡನೇ ಇತ್ತು, ಅದು ಹೇಗೆ ಉದ್ದ ಆಯಿತು ಗೊತ್ತಾಗಲಿಲ್ಲ. ಅದ್ರ ಮೇಲೆ ಏನೋ ಹೋಗಿರ್ಬೋದು, ರೋಲರ್ ಮೀನಿ. ಹಾಗೆ ಅಲ್ಲ, ಅಮ್ಮನ ಲಂಗ ಹಾಕೊಂಡ್ಬಿಡ್ದಿರ ಇಲ್ಲಲ್ಲ? ಇಲ್ಲೇ ಇಲ್ಲ. ಇಲ್ವಾ? ಓಕೆ, ಸೊ ಇವತ್ತಿಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ನೀವು ಹೇಳಿದ್ರಿ, ನಿಮ್ಮ ಅಮ್ಮ ಕೂಡ ಹೇಳಿದರು ನಾನು ಕರಿಬೇಡಿ ಅಂತ. ನನಗೆ ಎಂತ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಅದು ಮಾಡಲಿಕ್ಕೆ ಜಾಸ್ತಿ ಇಷ್ಟ. ನಮ್ಮ ಮನೆಯಲ್ಲಿ ಸಹ ಹಾಗೆ ಮಾಡಬಾರ್ದು ಅಂತ ಹೇಳೋದನ್ನೇ ಮಾಡೋದು. ಅಮ್ಮ ನಾನು ಕರಿವಲ್ಲ ಬರ್ತಾರೆ ಅಮ್ಮ. ಬನ್ನಿ ಅಮ್ಮ, ಬನ್ನಿ 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 ಬನ್ನಿ. ಮಮ್ಮಿ ಬಲ್ಲಿ. ಹಾಯ್. ನಿಮ್ಗೆ ಯಾಕೆ ಇಲ್ಲಿಗೆ ಬರಲಿಕ್ಕೆ ಹೆದರಿಕೆ ಆಗ್ತಿತ್ತು? ಸ್ವಲ್ಪ ನರ್ವಸ್ ಆಗ್ತದೆ. ಸ್ವಲ್ಪ ನರ್ವಸ್ ಆಗ್ತದ? ಎಂತ ನಾವು ವಾಲಿಬಾಲ್ ಆಡೋದಾ? ಏನಿಲ್ಲ ವಿಷಯ, ನಮ್ಮ ಹತ್ರ ಮಾತಾಡಿದರೆ ಆಯಿತು ನೀವು, ಆಯಿತಾ? ಸೊ ಯಾವಾಗಲೂ ಮಗಳೇ ಯಾಕೆ ಮಾತಾಡೋದು, ಇವತ್ತು ಅಮ್ಮ ಮಾತಾಡುವ ಅಂತ. ಯಾಕಂತ ಹೇಳಿದರೆ ಇವಳನ್ನು ಇಷ್ಟು ಚೆನ್ನಾಗಿ ರೆಡಿ ಮಾಡೋದು ನೀವೇನಾ? ಹೌದು. ಹೌದಾ? ನಾನು ಸಹ ಅಮ್ಮನ ಹತ್ರ ರೆಡಿ ಮಾಡಲಿಕ್ಕೆ ಹೇಳ್ತಿದ್ದೆ, 2 ಜುಟ್ಟು ಬಿಟ್ಟು ಮತ್ತೆ ಎಂತ ಕಾಡ್ತಿರ್ಲಿಲ್ಲ ಅವರು. ನೋಡಿ ಎಷ್ಟು ಚಂದ ರೆಡಿ ಮಾಡಿದ್ದೀರಿ. ಮೇಡಮ್, ನಿಮ್ಗೆ ಎಷ್ಟು ಖುಷಿ ಆಗ್ತದೆ ನಿಮ್ಮ ಮಗಳು ಡಾನ್ಸ್ ಮಾಡೋದನ್ನು ನೋಡಿ? ತುಂಬ ಖುಷಿ ಆಗ್ತದೆ. ಹೌದಾ? ಮತ್ತೆಂತಾದ್ರು ಕೇಳ. ಅಡಿಗೆಗೆ ಎಂತ ಮಾಡಿದ್ದೀರಿ? ಇನ್ನು ಮಾಡಬೇಕು. ಇನ್ನೂ ಮಾಡಬೇಕು. ಬೇರೆಂತ ಅದು ಕ್ವಶನ್ ಇಲ್ಲ, ಗೊತ್ತಾಗ್ತಿಲ್ಲ ಅಮ್ಮ. ಆಯಿತಾ ಅಮ್ಮ, ಈಗ ಇವಳು ಮನೇಲಿ ಹೇಗೆ ಹೇಳಿ, ಇಲ್ಲಿ ಎಂತ ಎಕ್ಸ್ಪ್ರೆಷನ್ ಕೊಡ್ತಾಳಂದರೆ, ಈ ಥರ ಎಕ್ಸ್ಪ್ರೆಷನ್ ಕೊಡೋರು ಒಂದು ಕನ್ನಡಿ ಎದುರು 1 ಗಂಟೆ 2 ಗಂಟೆ ಆದರೂ ನಿಲ್ತಾರೆ ಅಂತ ಅನಿಸುತ್ತೆ. ಅಷ್ಟು ಚಂದ ಎಕ್ಸ್ಪ್ರೆಷನ್ ಕೊಡ್ತಾಳೆ. ಆ ಸ್ಟೆಪ್ ನಡುವಲ್ಲಿ ಒಂದೊಂದು ಎಕ್ಸ್ಪ್ರೆಷನ್ ಕೊಡ್ತಾಳೆ. ರಚಿತಾರಾಮೆ ಹೇಳಿ ಮ್ಯಾಮ್, ಎಂತೆಲ್ಲ ಮಾಡ್ತಾಳೆ ಮನೆಯಲ್ಲಿ ತುಂಬ ಜೋರಿದ್ದಾಳೆ. ಜೋರಿದ್ದಾಳಾ? ಈಚೆ ಬನ್ನಿ ನೋಡು, ಮಾತಾಡು ಸೀರಿಯಸ್ ಆಗಿ. ಹಾಂ, ಜೋರಿದ್ದಾಳಾ? ಹೌದು. ನೀನು ಆಚೆ ನೋಡು. ಹಾಂ ಮೇಡಮ್, ನೀವು ಆಚೆ ನೋಡಿ. ಹಾಂ, ಎಷ್ಟು ಎಂತ ಮಾಡ್ತಾರೆ? ಬೈತಾರ ನಿಮಗೆ? ಬೈತಾಳೆ. ಎಂತಂದ ಬೈತಾರೆ? ಇಲ್ಲ ಬೈಯೋದಿಲ್ಲ. ಮತ್ತೆ ಓದ್ತಾಳ, ಆಟ ಆಡ್ತಾಳ, ಎಂತ ಮಾಡ್ತಾಳೆ? ಎಲ್ಲ ಮಾಡ್ತಾಳೆ. ಪಾಪ. ಆಟ ಆಡ್ತಾಳೆ, ಡ್ರಾಯಿಂಗ್ ಮಾಡ್ತಾಳೆ, ಮತ್ತೆ ಅಪ್ಪನಿಗೆ ಬೈತಾಳೆ. ಅಟ್ಟಿಲ್ ಅಡಿಗೆ ಮಾಡ್ತಾಳೆ. ಅಡಿಗೆ ಮಾಡ್ತಾರಾ? ಏನು ಮಾಡ್ತೀರಿ? ಎಲ್ಲ ಮಾಡ್ತೇನೆ. ಎಲ್ಲ ಅಂತ ಹೇಳಿದರೆ? ಮಾಡಿದ್ದೆ ಪೊಟೆಟೊ ಬಾಜಿ ಮತ್ತು ದೋಸೆ. ನಾನಿದನ್ನು ಅಮ್ಮನಿಗೆ ಮಾತ್ರ ತೋರಿಸೋದಿಲ್ಲ, ಆಯಿತಾ? ಎಷ್ಟನೇ ಕ್ಲಾಸ್ ಅಮ್ಮ ನೀನು? 7th. 7th ದೋಸೆ. ನನಗೆ ಈಗಲೂ ಸರಿ ಕಟ್ಟು ದೋಸೆ ಮಾಡಲಿಕ್ಕೆ ಬರೋದಿಲ್ಲ. ಯಾವ ರೌಂಡ್ ಹಾಕೋದು ಅಂತ ಗೊತ್ತಾಗೋದಿಲ್ಲ. ಇದೆಲ್ಲ ಕಲಿಸಿದ್ದೆ, ನೀವೇ ಕಲಿಸಿದ್ದ ಅವಳೇ ಕಲ್ತದ? ಅವಳಿಗೆ ತುಂಬ ಇಂಟ್ರೆಸ್ಟ್ ಅಡಿಗೆ ಮಾಡೋದು. ಹೌದಾ? ನಮ್ಮನೆಗೆ ಬರ್ತೀಯಾ? ನೀನು ನಮ್ಮನೆಗೆ ಬರ್ತೀಯಾ? ನಿಮ್ಮ ಮನೆಯಲ್ಲಿ ಅದು ಅಡ್ರೆಸ್ ಹೇಳಿದ ಅಭಿಮಾನಿಗಳು ಬರ್ತಾರೆ ಈಗ. ಬರ್ತೀರಾ ನಮ್ಮ ಮನೆಗೆ? ಹಾಂ. ನೀವು ಬಂದೋದ್ನ ನನ್ನ ಅಮ್ಮ ಹೊರಗೆ ಹಾಕ್ತಾರೆ ನನ್ನ ಮನೆಯಿಂದ. ಎಸ್, ಸೊ ಖುಷಿ ಆಯಿತು ಪ್ರಾಪ್ತಿ ನಿಮ್ಮನ್ನು ನೋಡಿ. ಫೈನಲಿ ಎಂತ ಅರ್ಜೆಂಟ್ ಅಮ್ಮನಿಗೆ ಬನ್ನಿ. ಕ್ಯಾಮರಾ ಅಂದೆ ಎಂತ ಮಾಡೋದಿಲ್ಲ ಅವ್ರು ಪಾಪ. ಸೊ ಅಮ್ಮನನ್ನು ಇವತ್ತು ಕ್ಯಾಮರಾದ ಮುಂದೆ ಕರ್ಕೊಂಬಂದೆ ನಾನು. ನಿಂಗೆ ಖುಷಿ ಆಯ್ತಾ? ಹಾಂ. ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಅವ್ರು ಬರುವುದಿಲ್ಲ. ನಾನು ಹಾಗೆ ಬರುವುದಿಲ್ಲ ಅಂದರೆ ಕರ್ಕೊಂಡು ಬರುವುದೇ. ಸೊ ಇವತ್ತು ಅಮ್ಮನನ್ನು ಕೂಡ ಎಲ್ಲರೂ ನೋಡುವಾಗಾಯ್ತು. ಹೇಳಿ ಆಯಿತಾ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ? ಫ್ರೆಂಡ್ಸ್ ಗೊತ್ತಿಲ್ಲ ಇವರಿಗೆ? ಫ್ರೆಂಡ್ಸ್ ಇಲ್ಲೋ ಇವರಿಗೆ? ಇದ್ದಾರೆ. ಅವರಿಗೆಲ್ಲ ಹೇಳಿ ಅಮ್ಮ ಟಿ ವಿಡು ಬರ್ಪೇರ್ ಅಂತ. ಓಕೆನಾ? ಸೊ ಖುಷಿ ಆಯ್ತಮ್ಮ. ಇಲ್ಲ, ನೀವು ಹೇಳಿ ಆಯಿತಾ? ನೀವು ಹೇಳಿ. ಎಸ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನಗೆ ಅವಕಾಶ ಮಾಡಿಕೊಟ್ಟ ಪದ್ಮಶ್ರೀ ಮೇಡಮ್ ಅವರಿಗೆ ಮತ್ತು ಸ್ಪಂದನ ವಾಹಿನಿಗೆ ಥ್ಯಾಂಕ್ ಯು. ನಿಮಗೆ ಸಹ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಒಂದಾದ ನಂತರ ಒಂದು ಸೂಪರ್ ಡೂಪರ್ ಪರ್ಫಾರ್ಮೆನ್ಸನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಲೈಟಾಗಿ ಬ್ರೇಕ್ ತಗೊಬರೋಣ ಅಂತ ಅನಿಸ್ತಾ ಇದೆ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರೈಸಿಂಗ್ ಸ್ಟಾರ್ಸ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ
ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ವಿರಾಮದ ಬಳಿಕ ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಗೆ ಸ್ವಾಗತ. ನನಗಂತೂ ಇದು ಯಾವಾಗಲೂ ಹಬ್ಬನೇ. ಯಾವಾಗ ರೈಸಿಂಗ್ ಸ್ಟಾರ್ನ ಎಪಿಸೋಡ್ ಶೂಟಿಂಗ್ ಇರ್ತದೆ ಅಂತ ಕಾಯ್ತಾ ಇರ್ತೇನೆ. ಯಾಕಂತ ಹೇಳಿದರೆ ಒಂದಲ್ಲ ಒಂದು ಹಬ್ಬದ ವಾತಾವರಣ ಇಲ್ಲಿ ಸೃಷ್ಟಿಯಾಗುತ್ತೆ. ಸೊ ಹಬ್ಬ ಆ್ಯಂಡ್ ಹಬ್ಬ ಅನ್ನುವಂಥ ಪರ್ಫಾರ್ಮೆನ್ಸನ್ನು ನೋಡಿ ಬಂದಾಯಿತು. ಈಗ ಅನದರ್ ಪರ್ಫಾರ್ಮೆನ್ಸ್. ನನಗೆ ಇವರನ್ನು ನೋಡೋದಕ್ಕಿಂತ ಜಾಸ್ತಿ ಇವರ ಅಮ್ಮನನ್ನು ನೋಡೋ ಕ್ಯೂರಿಯಾಸಿಟಿ. ಯಾಕಂತ ಹೇಳಿದರೆ ಇವರು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಸೊ ಮಮ್ಮಿಯಾಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಸೊ ಮಗಳಂತೂ ಹೇಳೋದೇ ಬೇಡ, ಅಮ್ಮನ ಡೀಸೆಂಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಅಮ್ಮ ಹೇಗೆ ಹೇಳ್ಕೊಡ್ತಾರೆ ಹಾಗೇ ಡ್ಯಾನ್ಸ್ ಮಾಡುವಂತಹ ಮಗಳು. ಆ್ಯಂಡ್ ಅಮ್ಮ ಟೀಚರಾಗಿ ಸಿಕ್ಕಿರುವಂಥದ್ದು ಇವಳ ಅತಿ ದೊಡ್ಡ ಪುಣ್ಯ ಅಂತ ನಂಬಿದ್ದಾಳೆ ಶ್ರದ್ಧಾ ಇವಳು. ಸೊ ಬನ್ನಿ ಇವರನ್ನು ವೆಲ್ಕಮ್ ಮಾಡೋಣ. ದೆನ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಶ್ರದ್ಧಾ. रे खट खट बाज 10 तक वो न अब तक आया रे तब से हाँ देखी राही अब तू खोल बाहें आजा मड़ घूमे रे मचले रे मोरा मन गूंजे रे बालम के बोल गाड़ संग ढोल बाजे हाय हाय धम धम धाय न गाड़ संग ढोल बाजे हाय हाय धाय धम धाय दिन तड़ाक आजा उड़ के सराट पैरों से बीड़ी जरा खोल न गाड़ संग ढोल बाजे हाय हाय धम धम धाय न गाड़ संग ढोल बाजे हाय हाय धाय धम धाय ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಎಷ್ಟು ಚೆನ್ನಾಗಿದ್ದೀರಿ? ತುಂಬ ಚೆನ್ನಾಗಿದೆ. ಇವತ್ತು ಮಾತ್ರ ಸಖತ್ ಕ್ಯೂಟಾಗಿ ಕಾಣ್ತಿದ್ದೆ. ನಾನು ಅಮ್ಮ ಹತ್ರ ಕೂಡ ಹೇಳಿದೆ ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ ಅಂತ. ತುಂಬ ಅಲ್ಲ, ನನ್ನಷ್ಟಲ್ಲ. ಅಲ್ಲ, ಶಟ್ಲ್ ಆಟ ಆಡೋಣ ನಾವು. ಯಾಕೆ? ನೀ ದೀಪಿಕಾ ಪಡುಗೋಣೆಯಲ್ಲಿ ಇವತ್ತು ಅಲ್ವಾ? ಬಟ್ ಮುಖ ಒಂದು ಬಿಟ್ಟು ಪಕ್ಕ ದೀಪಿಕಾ ಪಡುಗೋಣೆ ಥರನೇ ಕಾಣ್ತಾ ಇದ್ದೆ. ಮುಖ ಮತ್ತು ಸೇಮ್ ಅಮ್ಮನೇ. ಎಸ್, ನಮ್ಮ ಡ್ಯಾನ್ಸ್ ಮಮ್ಮಿಯಲ್ಲಿ ಕೂತ್ಕೊಂಡಿದ್ದಾರೆ. ಕರಿವಲ್ಲ? ಹಾಂ. ಎಸ್, ಬನ್ನಿ ಮಮ್ಮಿ. ಹಾಯ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಎಪಿಸೋಡ್ ನೀವು ನೋಡ್ಲಿಲ್ಲ ಅಲ್ಲ? ಇಲ್ಲ, ಸತ್ಯ ನೋಡಲಿಲ್ಲ. ನನಗೆ ನಾನು ಕೇಳಬೇಕು ಅಂತಿದ್ದೆ, ಬಟ್ ನಾನು ವಾಟ್ಸಪ್ ನೋಡ್ಲಿಕ್ಕೆ ಹೋಗಲಿಲ್ಲ. ಸಾರಿ, ಇವತ್ತು ನೋಡ್ತೇನೆ. ಬಿಸಿ ಅಲ್ಲ? ಎಸ್, ಮತ್ತೆ ಹೇಗಿದ್ದೀರಾ? ಹೇಳಿ, ನಿಮ್ಮ ಎದುರೇ ನಿಂತ್ಕೊಂಡು ಕಲ್ಗೊಂಬೆ ಒಳ್ಳೆ ಮಾತಾಡ್ತಾರಲ್ಲ ಅವರೇ. ನೀವು ಇನ್ನು ಆ್ಯಂಕರಿಂಗ್ ಮಾಡ್ತೀರಾ ರೈಸಿಂಗ್ ಸ್ಟಾರ್? ಚಾನ್ಸ್ ಕೊಟ್ಟರೆ ಮಾಡುದೆ. ಇಲ್ಲ, ಚಾನ್ಸ್ ಕೊಡಲ್ಲ ಇಲ್ಲಿ.
ನಾನೇ ರೈಸಿಂಗ್ ಸ್ಟಾರ್. ಹುಷಾರಿದ್ದಲ್ಲಪ್ಪ. ಇಲ್ಲಪ್ಪ ನಿಮ್ಮಷ್ಟು ನಮಗೆ ಆಗ್ಲಿಕ್ಕಿಲ್ಲ. ನಮಗೆ ಮನೆಯಲ್ಲಿ ಪಾತ್ರೆ ತೊಳೆದು ಅಡಿಗೆ ಅಯ್ಯಯ್ಯೋ. ಮಾಡೋದು, ಮಕ್ಕಳನ್ನು ನೋಡಿದ್ರೆ ಸಾಕು, ಅದೆಲ್ಲ ನಿಮಗೆ ಫಿಟ್. ಓ ಜೇಜಾ. ಮತ್ತೆ ಮೊನ್ನೆ ಡಾನ್ಸ್ ಮಾಡಿದ್ಯಾರು ಇನ್ನೊಬ್ರ ಟ್ವಿನ್ಸ ನಿಮ್ದು? ಹಾಗೆ ಹೇಳುದು ಮತ್ತೆ ಇಲ್ಲಿ ಬಂದು ಡಾನ್ಸ್ ಮಾಡುದು, ಮಗಳ ಸೈಡಿಗೆ ಅಮ್ಮ ರೈಸುದು ಅಲ್ಲ? ಮತ್ತೆ ಈಗ ಅವಳಿಗೆ ಹೆದರಿಕೆ ಆಗ್ತಾ ಉಂಟು. ಹೇಗೆ ಮಾಡಿದಾಳೆ ಡಾನ್ಸ್? ಚೆನ್ನಾಗಿ ಮಾಡಿದಲ್ಲ. ಆ್ಯಕ್ಚುಲಿ ನಾನು ಹೇಳಿಕೊಡ್ಲಿಕ್ಕೆ ನನಗೆ ಟೈಮ್ ಇರಲಿಲ್ಲ. ನನಗೆ ಬೇರೆ ಕ್ಲಾಸಿದ ಆ ವಿಡಿಯೋವನ್ನು ನಾನು ಕಳಿಸಿಕೊಟ್ಟಂಥ ವಿಡಿಯೋವನ್ನು ಇವಳಿಗೆ ಕೊಟ್ಟೆ. ಆ್ಯಕ್ಚುಲಿ ನಾನು ಹೇಳಲೇ ಇಲ್ಲ ಸ್ಪಂದನದಲ್ಲಿ ಪ್ರೋಗ್ರಾಮ್ ಉಂಟು, ಮ್ಯಾಮ್ ಹೇಳಿದ್ರು ಅಂತ. ನನಗೆ ಸಡನ್ ಮ್ಯಾಮ್ ಮೆಸೇಜ್ ಮಾಡಿದ್ರು ತುಂಬ ಉದ್ದಕ್ಕೆ, ನೀವು ಬರ್ತಿರಲ್ಲ. ಮತ್ತೆ ಹೋಗಿ ನೋಡಿದೆ, ಹೌದಲ್ಲ ಸ್ಪಂದನಲ್ಲಿ ಪ್ರೋಗ್ರಾಮ್ ಉಂಟಲ್ಲ ಹೇಳಿ. ಅವಳು ಸ್ಕೂಲಿಂದ ಬರುವಾಗ 2:30 ಆಗ್ತದೆ, ಮತ್ತೆ ಲಂಚ್ ಮಾಡಿ ಟ್ಯೂಷನ್ಗೆ ಹೋಗ್ತಾಳೆ. ಹಾಗೆ ನನಗೆ ಅವಳಿಗೆ ಟೈಮ್ ಇರಲಿಲ್ಲ, ಬರುವಾಗ 6:30 ಎಲ್ಲ ಆಗ್ತದೆ. ನಾನು ಅದು ಕೇಳಿ ನನಗೆ ಕ್ಲಾಸ್ ಮಾಡಿ ಬಂದು ಟಯರ್ಡ್ ಆಗಿತ್ತು. ನಾನು ವಿಡಿಯೋ ತೋರಿಸ್ತೇನೆ ನಿನಗೆ, ನೀನು ಮಾಡು ಅಂತ. ಹಾಗೆ ನಾನು ಸಹ ಕಲ್ತದ್ದು ಹಾಗೆ ಟಿ ವಿ ನೋಡಿ ನನಗೆ ಅಂದರೆ ನಾನು ಪರ್ಟಿಕ್ಯುಲರಾಗಿ ನಾನು ಡ್ಯಾನ್ಸ್ ಕ್ಲಾಸಿಗೆ ಅಂತ ಹೋಗಲಿಲ್ಲ, ಟಿ ವಿ ನೋಡಿ ಕಲ್ತು. ನನ್ನ ಅಣ್ಣ ನನಗೆ ಗುರು, ನನಗೆ ಅವನೇ ಕೆಲವು ಯಕ್ಷಗಾನ ಆಗಲಿ ಹಾಗೆಲ್ಲ ಹೇಳಿಕೊಟ್ಟು ನಾನು ಕಲ್ತದ್ದು. ನೀನು ಸಹ ಹಾಗೆ ಕಲಿ, ನಾನು ಕಲಿಸಿಕೊಡೋದಿಲ್ಲ ಅಂತ. ಆದರೂ ಪರವಾಗಿಲ್ಲ ಮಾಡಿದ್ದಾಳೆ. ಸ್ವಲ್ಪ ಎನರ್ಜಿ ಬೇಕಿತ್ತು, ಅವಳು ಅಲ್ಲಲ್ಲೇ ಡ್ರಾಪ್ ಆಗ್ತಾಳೆ. ಅದು ನಾನು ಎಷ್ಟೋ ಹೇಳಿ ಸಾಕಾಯ್ತು. ಅದು ನನ್ನ ಸ್ಟೂಡೆಂಟಿಗೆ ಹೇಳಬೇಕು, ಇವಳಿಗೆ ಹೇಳಿದರೆ ಕೇಳೋದಿಲ್ಲ ಅದೆಲ್ಲ. ಈಗ ನನ್ನೊಂದು ಸ್ಟೂಡೆಂಟ್ ಅಲ್ಲಿದ್ದಾಳೆ, ಕಾರುಣ್ಯ. ಓಕೆ, ನಿಮ್ಮ ಸ್ಟೂಡೆಂಟ್? ಹೌದು. ನಾನು 1 ಮಾರ್ಕಿದು ಕ್ವಶನ್ ಕೇಳಿದ್ದು, 10 ಮಾರ್ಕ್ಸಿದು ಆನ್ಸರ್ ಮಾಡಿದೆ. ಮತ್ತೆ ನಾನು ಹೇಗೆ ಮಾತಾಡ್ತೇನೆ? ಇವಳು ತುಂಬ ಮಾತಾಡ್ತಾಳೆ. ಈಗ ಸ್ವಲ್ಪ ಡೀಸೆಂಟ್ ಮೇಂಟೈನ್ ಮಾಡೋದು, ಯಾಕೆಂದರೆ ಅದು ಎಲ್ಲ ಹೇಳಬೇಕಲ್ಲ, ಅಮ್ಮ ತುಂಬ ಮಾತಾಡ್ತಾಳೆ ಅಂತ. ಎಸ್, ಮಾತಾಡಿ ಅಮ್ಮ, ನಂಗೆ ನಿಮ್ಮ ಕಷ್ಟ ಅರ್ಥ ಆಗ್ತಾ ಉಂಟು. ಮಾತಾಡಿ. ಹೇಗೆ ಅನ್ನಿಸ್ತು ಇವತ್ತು ಡಾನ್ಸ್ ಮಾಡಿ? ಸೂಪರ್. ಇದು ಲಂಗಲ್ಲ ಸ್ವಲ್ಪ ದೊಡ್ಡದಾಗಿ ತುಂಬ ಕಷ್ಟ ಇತ್ತು. ಲಂಗ ಚಿಕ್ಕದು ಹೊಲಿಸ್ಬೇಕು, ನೀವೆಂತ ದೊಡ್ಡದು ಹೊಲಿಸೋದು? ಡ್ಯಾನ್ಸಿಗೆ ಹೀಗೆ ಇರಬೇಕು, ಅದಕ್ಕೆ ಸ್ವಲ್ಪ ಉದ್ದ ಲಂಗ ಇರಲಿ ಅಂತ ಮಾಡಿದ್ದು. ನೀವು ನೋಡಿರ್ಬೋದು ದೀಪಿಕಾ ಪಡ್ಕೊಂಡು ಟರ್ನ್ ಮಾಡುವಾಗ ಅಲ್ಲ, ಅದು ಕೆಂಪು ಲಂಗ ಅಲ್ಲ? ಪರವಾಗಿಲ್ಲ, ನಾವು ಈ ಮಂಗಳೂರಲ್ಲ, ನಾವೆಲ್ಲ ಲೋಕಲ್. ಈ ಮೇಡಮ್ ಇದ್ದಾರ ಜೋರಿದ್ದಾರ, ಹೇಗೆ ತುಂಬ ಜೋರಿದ್ದಾರೆ ಅಲ್ಲ? ಹೇಳಿ ಎಲ್ಲ ಹೇಳಿ ನಂಗೆ ಖುಷಿ. ಮನೆಯಲ್ಲಿ ಬೈಯೋದು ಖುಷಿ. ಬರೋದು ನೆನಪಿಟ್ಕೋ. ಆಯ್ತಲ್ಲಿ ನಿಲ್ಲಿದ್ದು ನಂದು ಸಿಗೋ ಕಂಟೆಂಟ್ ಎಲ್ಲ ಹಾಳು ಮಾಡ್ತೀರಾ ನೀವೆಲ್ಲ ಸೇರಿ. ಎಸ್, ಸೊ ನೀವು ನೋಡಿದ್ದೀರಾ ಎಪಿಸೋಡು? ಅಮ್ಮನೇ ನೋಡಲಿಲ್ಲ, ಮತ್ತೆ ನಾನು ಎಲ್ಲಿ ನೋಡಿ. ಇನ್ನು ಇವರದ್ದು ಡಾನ್ಸ್ ಎಲ್ಲ ಕಟ್ ಮಾಡಿ ಹಾಕ್ಬೇಕು, ಎಪಿಸೋಡೇ ನೋಡಲ್ಲ. ಸಾರಿ ದಯವಿಟ್ಟು ಕಟ್ ಮಾಡಬೇಡಿ, ನಾನು ಈಗಲೇ ನೋಡ್ತೇನೆ ಹೋಗಿ. ಎಸ್, ಯಾವ ಆ್ಯಪಲ್ಲಿ ನೋಡ್ತೀರಿ? ಯೂಟ್ಯೂಬಲ್ಲಿ ಬಂದಿದೆ ಅಂತ ಹೇಳಿದ್ರು ಸರ್, ಮತ್ತೆ ಫೇಸ್ಬುಕ್ಕಲ್ಲಿ, ಎರಡರಲ್ಲಿ ಸಹ ನೋಡ್ತೇನೆ. ವೆರಿ ಗುಡ್. ಲೈಕ್ ನಿಮ್ಮ ಪೇಜ್ ಲೈಕ್ ಸಹ ಮಾಡ್ತಿದ್ದೇನೆ, ಫಾಲೋ ಸಹ ಮಾಡ್ತಿದ್ದೇನೆ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ನಿಮ್ಮದು ಯೂಟ್ಯೂಬ್ ಚಾನಲ್ ಉಂಟಾ? ಸೆಲ್ಫ್ ಪ್ರಮೋಷನ್ ಮತ್ತೆ ಬಿಲ್ ಹಾಕಿ ಹೋಗಿ ಅಲ್ಲ ಆಯ್ತಾ? ಕೊಡುವ, ನಾನು ಹಿಟ್ಟಾದ್ರೆ ನಿಮಗೆ, ಅಮೌಂಟ್ ನಿಮಗೆ. ಎಸ್ ಮ್ಯಾಮ್, ತುಂಬ ಖುಷಿ ಆಯಿತು. ಆ್ಯಂಡ್ ಏನಾದರೂ ಹೇಳಲಿಕ್ಕಿದೆಯಾ ಅಮ್ಮ? ಮತ್ತು ಸ್ಪಂದನ TV ಮತ್ತು ಆರಾಧನಾ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಿಮಗೆ ಸಹ, ನೀವು ತುಂಬ ಚೆನ್ನಾಗಿ ಹ್ಯಾಂಕರಿಂಗ್ ಮಾಡ್ತೀರಿ. ಥ್ಯಾಂಕ್ ಯು. ನಾನು ದುಡ್ಡು ಕೊಡಲಿಲ್ಲ ಆಯಿತಾ, ಅವರು ಹೇಳಿದ್ದು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಈ ಸಂಚಿಕೆಯಲ್ಲಿ ಹಾಡಿಗಿಂತ ಜಾಸ್ತಿ ಡಾನ್ಸೇ ಇದೆ. ಅದು ಖುಷಿ, ಯಾಕಂತ ಹೇಳಿದರೆ ಒಂದು ರೀತಿ ಇಲ್ಲಿ ಕುಣಿದ್ರೆ ಉಂಟಲ್ಲ, ಇಲ್ಲಿರುವಂಥ ನೆಗೆಟಿವ್ ವೈಬ್ಸ್ ಎಲ್ಲ ದೂರ ಹೊರಟೋಗುತ್ತೆ. ಸೊ ಮಕ್ಕಳಿರುವ ಕಡೆ ಈ ಋಣಾತ್ಮಕ ಶಕ್ತಿ ಏನಿದೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳುವಂಥದ್ದು ಮಕ್ಕಳನ್ನು ದೇವರು ಅಂತ. ಈಗ ಒಂದು ಪುಟಾಣಿ ಮಗು ಬರ್ತಾ ಇದೆ, ಆ್ಯಂಡ್ ತುಂಬ ಚೆನ್ನಾಗಿ ಹೇರಿಗೆಲ್ಲ ಫ್ಲವರ್ ಎಲ್ಲ ಹಾಕೊಂಡ್ಬಂದಿದ್ದಾರೆ. ಸೊ ಹಾಗಾಗಿ ಅದು ಬಾಡಕ್ಕಿಂತ ಮುಂಚೆ ಅವರನ್ನು ಕರೆದು ಬಿಡೋಣ. ನನ್ನ ಪ್ಲೀಸ್ ವೆಲ್ಕಮ್ ಪುಟ್ಟ ಹುಡುಗಿ ಅಮೃತ. ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ
ಚೆನ್ನಾಗಿದ್ದೇನೆ. ನೋಡಿ ಹೂ ವೇಸ್ಟ್ ಆಗಬಾರ್ದು ಅಂತ ಅದು ದುಡ್ಡು ಕೊಡೋದಿಲ್ಲ ಹೂವಿಗೆ. ಕೊಡ್ತೇನೆ. ಕಾಸ್ಟ್ಲಿ ಗೊತ್ತುಂಟು, ಎಷ್ಟಾಗಿದೆ ಅಂತ ಹೂವಿಗೆ? ಗೊತ್ತಿಲ್ಲ, ಅಣ್ಣನಿಗೆ ಗೊತ್ತುಂಟು. ಅಣ್ಣಂಗೆ ಗೊತ್ತುಂಟ. ಓಕೆ, ಎಷ್ಟು ಕ್ಯೂಟಾಗಿ ಮಾತಾಡಿದ್ದೀರಲ್ಲ ಇವತ್ತು. ನನಗೆ ಖುಷಿಯಾದದ್ದು ನಿಮ್ಮ ಡ್ಯಾನ್ಸಿಗಿಂತ ನಿಮ್ಮದು ವಾಯ್ಸ್ ಚಂದ ಉಂಟು ನಿಮ್ಮದು. ದೊಡ್ಡದಾದ ನಂತರ ಏನಾಗಬೇಕು ಅಂದ್ಕೊಂಡಿದ್ದೀರಿ? ಹಿಂದಿನ ಸಲ ಹೇಳಿದ ಡ್ಯಾನ್ಸರ್. ಹಿಂದಿನ ಸಲ ಡ್ಯಾನ್ಸರ್ ಹೇಳಿದ್ರಾ? ನಂಗೆ ನೆನಪಿರಲಿಲ್ಲ ಆಯಿತಾ. ಓಕೆ, ಅಲ್ಲಿ ನೋಡಿ ಕ್ಯಾಮರಾಮ್ಯಾನ್ ಅಂಕಲನ್ನು ನೋಡಿ, ಪಾಪ ಅಲ್ಲ ಅವರು, ನನಗಿಂತ ಜೋರು. ಅಲ್ಲಿ ನೋಡಿ ಮಾತಾಡ್ಬೇಕು ಆಯಿತಾ. ಹಾಂ, ಸೊ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? ಫೋರ್ತಲ್ಲಿ ಯಾವ ಸಬ್ಜೆಕ್ಟ್ ಇದೆ? ಫೋರ್ತಲ್ಲಿ ಎಲ್ಲ ಉಂಟು. ಎಲ್ಲ ಉಂಟಾ? ಒಂದು ಬಿಡಲಿಲ್ಲ ಈ ಸರ್ತಿ? ಇಲ್ವಾ? ಓಕೆ, ದೊಡ್ಡದಾದ ನಂತರ ನೀವು ಡ್ಯಾನ್ಸರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಹೌದಾ? ಈಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀರಾ? ಇಲ್ಲ. ಹೋಗ್ಬೇಕಲ್ವಾ? ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೇಕು, ಆಗ ದೊಡ್ಡದಾಗೋಗಿ ಡ್ಯಾನ್ಸರ್ ಆಗ್ತಾರೆ. ಹಾಗೆಂತಿಲ್ಲ. ಓಕೆ, ನಿಮ್ದು ಅಪ್ಪ ಅಮ್ಮ ಬಂದಿದ್ದಾರೆ ನಿಮ್ಮ ಜೊತೆ ಅಲ್ವಾ? ಸೊ ಅಪ್ಪ ಅಮ್ಮ ನನ್ನ ಕರೆಯಣ್ವಾ? ಜೋರು ಮಾತಾಡಿ, ಕರೀರಿ ಅಪ್ಪ ಅಮ್ಮ ನನ್ನ. ಅಮ್ಮ. ಪಾಪ ಅಮ್ಮ. ಹಾಯ್ ಮ್ಯಾಮ್, ಹೇಗಿದ್ದೀರಿ? ಚೆನ್ನಾಗಿದೆ. ಎಸ್, ಏನಿಲ್ಲ, ರೇಟ್ ಎಷ್ಟು ಅಂತ ಕೇಳಲಿಕ್ಕೆ ಕರೆದದ್ದು. ಎಷ್ಟಾಗಿದೆ? ಅಣ್ಣ ತಂದದಾ? ಚೆನ್ನಾಗಿದೆ. ನನ್ಗ ಆಯ್ತು ಮ್ಯಾಮ್, ಹೂ ಇಡ್ತಾರೆ ಎಲ್ಲ. ಮೇಡಮ್, ಸೊ ಇವತ್ತು ನಿಮ್ಮ ಮಗಳು ಡ್ಯಾನ್ಸ್ ಮಾಡಿದ್ದಾಳೆ, ಅಮೃತ ಅಂತ. ಬಟ್ ಇವರ ವಾಯ್ಸಲ್ಲಿ ಅಮೃತ ಇದೆ ಆಯ್ತಾ? ನಂಗೆ ವಾಯ್ಸ್ ಸಖತ್ ಇಷ್ಟ ಆಯಿತು. ಸೊ ಎಷ್ಟು ಖುಷಿ ಆಯಿತು ಮಗಳ ಡ್ಯಾನ್ಸ್ ನೋಡಿ? ಭಾರಿ ಖುಷಿ ಆಯಿತು. ಭಾರಿ ಖುಷಿ ಆಯಿತಾ? ನೀವು ಮೆಲ್ಲ ಮಾತಾಡೋದಾ? ಇಲ್ಲ, ಗಟ್ಟಿ ಮಾತಾಡ್ತೇನೆ. ಸ್ವಲ್ಪ ಮೈಕ್ ಹತ್ರ ಇಡಿ. ಈಗ ಮಾತಾಡಿ. ಗಟ್ಟಿ ಮಾತಾಡ್ತೇನೆ. ನೀವೆಷ್ಟು ಗಟ್ಟಿ ಮಾತಾಡೋದು, ಮೈಕು ದೂರ ಇರೋದು ಹಾಗೆ ಹೇಳೋದು. ಜೋಕ ನಾನು ಮಾಡಿದ್ದು? ಇಲ್ಲ. ಓಕೆ, ಸೊ ಮಗಳನ್ನು ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀರಿ. ಎಷ್ಟು ಟೈಮ್ ತಗೊಂಡ್ರಮ್ಮ? ಹಾಫ್ ಆನ್ ಅವರ್. ವೆರಿ ಗುಡ್. ನೀವು ರೆಡಿ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಇಲ್ಲ, ನಾ ಅಷ್ಟೇನು ಮೇಕಪ್ ಮಾಡೋದಿಲ್ಲ. ಮೇಕಪ್ ಮಾಡೋದಿಲ್ಲ, ಇಂಡೈರೆಕ್ಟ್ ಆಗಿ ನಂಗೆ ಹೇಳ್ತಾವ್ರೆ ಮೇಕಪ್ ಮಾಡ್ತೇನೆ ಅಂತ ಅಲ್ಲ. ಮತ್ತೆ ಇವತ್ತು ಖುಷಿ ಆಯ್ತಾ ಸ್ಪಂದನಕ್ಕೆ ಬಂದು? ಹೌದು, ತುಂಬಾ ಬರ್ತೇರಿ ಆಯ್ತಾ? Okay. ಬರುವಾಗಿ ಇನ್ನು ಹೀಗೆ ಹೂ ಹಣ್ಣೆಲ್ಲ ತರ್ತಾ ಇರಿ. ಓಕೆ ಮೇಡಮ್, ಖಂಡಿತ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪದ್ಮಶ್ರೀ ಮೇಡಮ್ ಹಾಗೂ ವಾಯ್ಸ್ ಆಫ್ ಆರಾಧನಾ ತಂಡಕ್ಕೆ ಧನ್ಯವಾದಗಳು. ಹಾಗೂ ನಿಮಗೆ. ನಂಗೆ ಇದೆಂತ 3 ಚುಕ್ಕಿ? ಅದಮ್ಮ ಹಾಕಿದ್ದು, ದೃಷ್ಟಿ ಬಿಡಬಾರ್ದಂತ. ಹೌದಾ? ನಾನು ರಂಗೋಲಿ ಅನ್ಕೊಂಡೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನಾನು ಸಂಚಿಕೆ ಪ್ರಾರಂಭದಲ್ಲಿ ಏನು ಪ್ರಾಮಿಸ್ ಮಾಡಿದ್ದೆ, ಇವತ್ತು ಇಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ, ಅದಕ್ಕೂ ಮೀರಿದಂಥ ಎಂಟರ್ಟೈನ್ಮೆಂಟ್ ನಮಗೆ ಸಿಕ್ತು. 4 ಅಬ್ಬಬ್ಬ ಅನಿಸುವಂತಹ ಡ್ಯಾನ್ಸ್ಗಳು, 2 ಬ್ಯೂಟಿಫುಲ್ ಅನಿಸುವಂತಹ ಹಾಡುಗಳು. ಈ ಖುಷಿಯೊಂದಿಗೆ ಇವತ್ತಿನ ಸಂಚಿಕೆನ ಇನ್ನು ಮಾಡ್ತಾ ಇದ್ದೇನೆ. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಹೊಸ ಗೆಟಪ್, ಹೊಸ ಸೆಟಪ್ ಆ್ಯಂಡ್ ಹೊಸ ಟ್ಯಾಲೆಂಟೆಡ್ ಮಕ್ಕಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್.